ಅಬ್ದುಲ್ ಕಲಾಂ ಬಾಲ್ಯದ ನೆನಪು. ಭಾರತದ ರಾಷ್ಟ್ರಪತಿಗಳಾಗಿದ್ದ ಭಾರತ ರತ್ನ ಡಾಕ್ಟರ್ ಅಬ್ದುಲ್ ಕಲಾಂ ಅವರು ತಮ್ಮ ಬಾಲ್ಯ ಜೀವನವನ್ನು ಬೇರೆ ಧರ್ಮಗಳ ಬಗ್ಗೆ ಸಹಿಷ್ಣುತೆ ಇರುವ ಹಿರಿಯರೊಂದಿಗೆ ಕಳೆದರು. ಅವರ ಬಾಳಿನಲ್ಲಿ ಘಟಿಸಿದ ಅಪರೂಪದ ಧಾರ್ಮಿಕ ಸೌಹಾರ್ದತೆಯ ಕಥಾನಕವನ್ನು ಅವರ ಆತ್ಮಕಥೆಯ ಅನುವಾದದ ಈ ಲೇಖನದಲ್ಲಿ ಕಾಣಬಹುದು. ಆಗ ನನ್ನ ವಯಸ್ಸು 8 ವರ್ಷ. 3ನೇ ತರಗತಿಯಲ್ಲಿದ್ದೆ. ನನಗೆ ಮೂರು ಆಪ್ತ ಮಿತ್ರರಿದ್ದರು. ಅವರೇ ರಾಮದಾಸ ಶಾಸ್ತ್ರಿ, ಅರವಿಂದನ್ ಹಾಗೂ ಶಿವಪ್ರಕಾಶನ್. ಮೂವರು ಬ್ರಾಹ್ಮಣ ಬಾಲಕರಾಗಿದ್ದರು. ಎಲ್ಲ ಒಳ್ಳೆಯ ಮಿತ್ರರಂತೆ ನಾವು ತರಗತಿಯ ಒಳಗೂ ಹೊರಗೂ ಒಟ್ಟಿಗೆ ಇರುತ್ತಿದ್ದೆವು. ತರಗತಿಯಲ್ಲಿ ಅಕ್ಕಪಕ್ಕ ಕುಳಿತುಕೊಳ್ಳುತ್ತಿದ್ದೆವು. ಅಂದು ಯಾವುದೇ ಶಾಲೆಗಳಲ್ಲಿ ಸಮವಸ್ತ್ರ ಪದ್ಧತಿ ಇರಲಿಲ್ಲ. ನಮ್ಮ ಸಂಪ್ರದಾಯದಂತೆ ನಮ್ಮ ಇಷ್ಟದ ಬಟ್ಟೆ ತೊಟ್ಟು ಶಾಲೆಗೆ ಹೋಗಬಹುದಾಗಿತ್ತು. ಗೆಳೆಯ ರಾಮನಾಥ ತನ್ನ ತಂದೆಯಂತೆಯೇ ತಲೆಯಲ್ಲಿ ಜುಟ್ಟು ಹೊಂದಿದ್ದನು. ನಾನು ಇತರರೆಲ್ಲ ಮುಸ್ಲಿಂ ಬಾಲಕರಂತೆ ಕಸೂತಿ ಟೋಪಿ ಧರಿಸುತ್ತಿದ್ದೆ. ಇದನ್ನು ಕುರಿತು ಯಾರಾದರೂ ಗೇಲಿ ಮಾಡಿದ್ದು ಅಲ್ಲಿ ಹಿಂದೆಂದೂ ನಡೆದಿರಲಿಲ್ಲ. ನಮಗೊಬ್ಬರು ಹೊಸ ಉಪಾಧ್ಯಾಯರು ಬಂದರು. ಹೊಸ ಮೇಷ್ಟ್ರು ಹೇಗಿದ್ದಾರೆ ಎಂದು ನೋಡುವ ಕುತೂಹಲ ನಮಗೆ ಬಹಳ. ಅವರು ಮೊದಲ ಬಾರಿಗೆ ನಮ್ಮ ತರಗತಿಗೆ ಬಂದಾಗ ನಮ್ಮ ಕಣ್ಣುಗಳೆಲ್ಲ ಚುರುಕಾಗಿ ಕೆಲಸ ಮಾಡುತ್ತಿದ್ದವು. ತರಗತಿಯೊಳಗೆ ಬಂದವರೇ ಎಲ್ಲ ಮಕ್ಕಳ ಮೇಲೆ ಒಮ್ಮೆ ಕಣ್ಣಾಡಿಸಿದರು. ನಮ್ಮೆಲ್ಲರ ಉಡುಪು ವೇಷಗಳನ್ನು ಅವರು ಅಳೆಯುತ್ತಿರುವಂತೆ ಅನ್ನಿಸಿತು. ಅಲ್ಲಿನ ಮಕ್ಕಳ ಹೊಳೆಯುವ ಕಣ್ಣುಗಳು ಹಾಗೂ ತವಕಿಸುವ ಮಂದಹಾಸ ಅವರ ಗಮನಕ್ಕೆ ಬಾರದೆ ಹೋದುದು ನನಗೆ ಒಂದು ವಿಶೇಷವೆಂದು ಕಾಣಿಸುತ್ತದೆ. ಯಾಕೆಂದರೆ ನಾನು ಇಂತಹ ಮಕ್ಕಳು ತುಂಬಿದ ತರಗತಿಗೆ ಹೋದಾಗ ನನ್ನ ಕಣ್ಣಿಗೆ ಮೊದಲು ಬೀಳುವುದು ಆ ಮಕ್ಕಳ ಹೊಳೆಯುವ ಕಣ್ಣುಗಳು ಹಾಗೂ ತವಕಿಸುವ ಮುಗುಳ್ನಗು. ನಮ್ಮ ಹೊಸ ಉಪಾಧ್ಯಾಯರ ದೃಷ್ಟಿ ಮುಂದಿನ ಬೇಜಿನಲ್ಲಿ ಕುಳಿತಿದ್ದ ನಮ್ಮ ಮೇಲೆ ಬಿತ್ತು. ನಮ್ಮ ಗೆಳೆಯರ ಗುಂಪು ಕಲಿಕೆಯಲ್ಲಿ ಮುಂದು. ಹೊಸ ಉಪಾಧ್ಯಾಯರ ಕಣ್ಣು ನನ್ನ ಟೋಪಿಯ ಮೇಲೂ ರಾಮನಾಥನ ಜುಟ್ಟಿನ ಮೇಲೂ ನೆಲೆಸಿತು. ಅವರ ಮುಖದಲ್ಲಿ ಕೋಪವೂ ಆಶ್ಚರ್ಯವೂ ಕಾಣಿಸಿಕೊಂಡಿತು. ನನ್ನ ಹೆಸರೇನು ಎಂದು ನನ್ನೊಡನೆ ಕೇಳಿದರು. ಅಬ್ದುಲ್ ಕಲಾಂ ಎಂದು ಹೇಳಿದೆ. ಕೂಡಲೇ ನಾನು ನನ್ನ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಕೊನೆಯ ಬೆಂಚಿಗೆ ಹೋಗುವಂತೆ ಆಜ್ಞೆ ಮಾಡಿದರು. ಅದಕ್ಕೆ ಕಾರಣವೇನು ಎಂದು ಅವರು ಹೇಳಲಿಲ್ಲ. ನನಗೆ ಬೇಸರವಾಯಿತು, ಅಪಮಾನವೂ ಆಯಿತು. ರಾಮನಾಥನ ಕಣ್ಣುಗಳಲ್ಲಿ ನೀರು ತುಂಬಿತು. ಈ ವಿಷಯವನ್ನು ಅಲ್ಲಿಗೆ ಬಿಡುವುದು ನನ್ನ ಹಾಗೂ ರಾಮನಾಥನ ಮನಸ್ಸು ಕೇಳಲಿಲ್ಲ. ತಂದೆಯವರೊಡನೆ ಹೇಳಿದೆವು. ಅವರಿಬ್ಬರಿಗೂ ಅಗಾಧವೂ ದುಃಖವೂ ಆಯಿತು. ಈ ಪ್ರಸಂಗ ಅವರಿಬ್ಬರ ತತ್ವ, ನಂಬಿಕೆ ಹಾಗೂ ಜೀವನದ ವಿಧಾನಕ್ಕೆ ವಿರುದ್ಧವಾಗಿದ್ದಿತು. ಜ್ಞಾನವನ್ನು ನೀಡಿ ನಮ್ಮ ಮನಸ್ಸುಗಳನ್ನು ತೆರೆಯಬೇಕಾದಂತಹ ಉಪಾಧ್ಯಾಯರು ಅದಕ್ಕೆ ವಿರುದ್ಧವಾದದ್ದನ್ನು ಮಾಡಿದ್ದರು. ಮುಂದಿನ ಶುಕ್ರವಾರ ಸಾಯಂಕಾಲ ಅವರಿಬ್ಬರು ಭೇಟಿಯಾದರು. ಫಾದರ್ ಬೋಧಲ್ ಅವರು ಹಾಜರಿದ್ದರು. ಆ ಉಪಾಧ್ಯಾಯರನ್ನು ಹೇಳಿದ್ದರು. ಭಾರತದ ಬೇರೆ ಸ್ಥಳಗಳಲ್ಲಿ ಹಾವಳಿ ಎಬ್ಬಿಸುತ್ತಿರುವ ಕೋಮು ಭಾವನೆ ಎಂಬ ವಿಷವನ್ನು ರಾಮೇಶ್ವರದಲ್ಲಿ ಹರಡಲು ಬಿಡುವುದಿಲ್ಲ ಎಂದು ಆ ಮೂವರು ಉಪಾಧ್ಯಾಯರಿಗೆ ಸೌಜನ್ಯಪೂರಿತವಾಗಿ ಹೇಳಿದರು. ನಮ್ಮ ಉಪಾಧ್ಯಾಯರು ಆಲೋಚನೆ ಮಾಡುತ್ತಾ ಮೌನವಾಗಿ ನಿಂತಿದ್ದರು. ಮಾಡಿರುವ ತಪ್ಪನ್ನು ಮರುದಿನವೇ ಸರಿಪಡಿಸುವುದಾಗಿ ಭರವಸೆ ಕೊಟ್ಟರು. ನಂತರ ಹಾಗೆ ಮಾಡಿದರು ಕೂಡ. ಮೂವರು ಧಾರ್ಮಿಕ ನಾಯಕರು ಸೇರಿ ಒಂದು ವಿಷಯವನ್ನು ದೃಢವಾಗಿ ಹಾಗೂ ಮುಕ್ತ ವಾತಾವರಣದಲ್ಲಿ ಬಗೆಹರಿಸಿದ ರೀತಿ ಇದಾಗಿತ್ತು. ಮುಂದೆ ಯಾವುದೇ ಉತ್ತಮವಾದ ಆಡಳಿತದಲ್ಲಿ ಅನುಸರಿಸಬೇಕಾದ ವಿಧಾನ ಯಾವುದೆಂದು ನಾನು ಕಲಿತುಕೊಂಡೆ.